ಮುಂಬಯಿಯ ಮೀರಾಬಾಯಂದರ್ ಪರಿಸರದ ಖ್ಯಾತ ಧಾರ್ಮಿಕ ಕೇಂದ್ರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 28ನೇ ವರ್ಷದ ಶ್ರೀ ಅಯ್ಯಪ್ಪ ಮಹಾಪೂಜೆ ವಿವಿಧ ಪೂಜೆ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಮೀರಾ ಬಹಿಂದರ್ನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೀರಾಗಾಂವ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 28ನೇ ವರ್ಷದ ಶ್ರೀ ಅಯ್ಯಪ್ಪ ಮಹಾಪೂಜೆಯು ಡಿಸೆಂಬರ್ 14ರಂದು ಶ್ರದ್ಧೆ ಭಕ್ತಿಯೊಂದಿಗೆ ಜರುಗಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಜನಾರ್ದನ್ ಭಟ್ ಅವರ ಮಾರ್ಗದರ್ಶನ ಹಾಗೂ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶಿಮಂತೂರು ಮಜಲಗುತ್ತು ರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಮಹಾಪೂಜೆಯಂದು ಬೆಳಿಗ್ಗೆ ಗಣಹೋಮ ಅಭಿಷೇಕ ಸಹಿತ ವಿವಿಧ ಪೂಜಾ ಕಾರ್ಯಗಳು ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಮಾಧವ್ ಭಟ್ ಅವರ ಪೌರೋಹಿತ್ಯದಲ್ಲಿ ವಿಪ್ರ ವೃಂದದವರ ಸಹಕಾರದೊಂದಿಗೆ ನಡೆಯಿತು. ಮೀರಾ ರೋಡ್ ಭಾರತಿ ಪಾರ್ಕ್ನ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿಯ ಗುರುಸ್ವಾಮಿ ಜಯಶೀಲ ಗುರುಸ್ವಾಮಿ ಅವರು ಶ್ರೀ ಅಯ್ಯಪ್ಪ ಮಹಾಪೂಜೆಯನ್ನು ನೆರವೇರಿಸಲು ಆಗಮಿಸಿದಾಗ ಅವರಿಗೆ ಮಂದಿರದ ವತಿಯಿಂದ ಸ್ವಾಗತ ನೀಡಲಾಯಿತು. ಜಯಶೀಲ ಗುರುಸ್ವಾಮಿ ಅವರು ಶ್ರೀ ಅಯ್ಯಪ್ಪ ದೇವರಿಗೆ ಮಹಾಪೂಜೆ ನೆರವೇರಿಸಿದರು. ಓಂ ಇಕ್ಷುಧನ್ವಿನೇ ನಮಃ. ಓಂ ಇಕ್ಷುಧನ್ವಿನೇ ನಮಃ. ಓಂ ಪುಷ್ಪಬಾಣಾಯ ನಮಃ. ಓಂ ಪುಷ್ಪಬಾಣಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಮಹಾಪ್ರಭುವೇ ನಮಃ. ಓಂ ಮಹಾಪ್ರಭುವೇ ನಮಃ. ಓಂ ಮಾಯ ದೇವಿ ಸುತಾಯ ನಮಃ. ಮಹಾಪೂಜೆಯಲ್ಲಿ ಪರಿಸರದ ಶಾಸಕಿ ಗೀತಾ ಜೈನ್, ಮಾಜಿ ಶಾಸಕ ನರೇಂದ್ರ ಮೆಹ್ತಾ, ಸ್ಥಳೀಯ ನಗರ ಸೇವಕರುಗಳು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಹೋಟೆಲ್ ಉದ್ಯಮಿಗಳು ಹಾಗೂ ಮೀರಾ ಬಹಿಂದರ್ ಮತ್ತು ಮುಂಬಯಿಯ ಉಪನಗರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು. ಮಹಾಪೂಜೆಯ ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸುಮಾರು 6,000ಕ್ಕೂ ಅಧಿಕ ಭಕ್ತ ಜನರು ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿದರು. ತಡಸಂಜೆ ಶ್ರೀ ಅಯ್ಯಪ್ಪ ದೇವರಿಗೆ ಪಡಿಪೂಜೆ, ದೀಪೋತ್ಸವ ಇತ್ಯಾದಿ ಪೂಜಾ ವಿಧಿಗಳು ಜರುಗಿತು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮಹಾ ಆರತಿ ಬೆಳಗಿದ ಬಳಿಕ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮಹಾಮಂಗಳಾರತಿಯಾಯಿತು. ನೇ ವರ್ಷದ ಮಹಾಪೂಜೆಯು ಎಲ್ಲರ ಸಹಕಾರದಿಂದ ಸಾಂಗವಾಗಿ ಜರುಗಿತು ಎಂದು ಸಾಣೂರು ಸಾತಿಂಜ ಜನಾರ್ದನ್ ಭಟ್ ನಮ್ಮ ಪ್ರತಿನಿಧಿಗೆ ತಿಳಿಸಿದರು. ಮಹಾಲಿಂಗೇಶ್ವರ ದೇವಸ್ಥಾನದ 22ನೇ ವರ್ಷದ ಅಯ್ಯಪ್ಪ ವಾರ್ಷಿಕ ಮಹಾಪೂಜೆ ഒരു നെഞ്ചു നടക്കുന്നു എന്നൊക്കെ മൂലപാല ಜೀವನಕ್ಕೆ ವಿಶ್ವನಾಥ ಪೂಜೆಯ ಮುಖಾಂತರ ದಯಾನಂದ ಪೂಜ್ಯರು ಸುಜಿತ್ ಶೆಟ್ಟಿ ಭಾವಾನಂದ ಶೆಟ್ಟಿ ಮುಖಾಂತರವಾಗಿ ಎಲ್ಲ ಒಂದು ಕೋಣೆ ಶುರುವಾದ ಈ ಅಯ್ಯಪ್ಪ ಮಹೋತ್ಸವ 5 ಜನ 10 ಜನ ಸೇರಿದ ಮಲ್ಪಲ್ಲಿ ಅಯ್ಯಪ್ಪ ಮಹೋತ್ಸವ ಇದಕ್ಕೆ 22ನೇ ವರ್ಷದ ಮಹೋತ್ಸವ ಸಮಯ ಇಲ್ಲಿ
మధ్యాహ్న పొట్టును ఆచర సాగిన జలముట అన్నదానాన్ని స్వీకార మంచరు భక్తరెగుల ఇష్టరెగుల సదాకాల అయ్యప్ప సుతి అంచలి మహాలింగేశ్వరి దేవుని సదాకాల ಬೆಲಿಸಾಯಿಪ್ಪುರು ಅಂದು ಭಕ್ತರೆಗಳ ಸಾಕಾಲಿಂದ ಎಪ್ಪಲ್ಲ ಗೋರು ಅಂದು ವಿನಂತಿಮಲ್ಪುವ. ಆಡಳಿತ ಮುಕ್ತೇಸರರಾದ ಶಿಮಂತೂರು ಮಜಲಗುತ್ತು ರಂಜನ್ ಶೆಟ್ಟಿ, ಕಾರ್ಯದರ್ಶಿ ಪ್ರಮೋದ್ ಮಾತ್ರೆ, ಕೋಶಾಧಿಕಾರಿ ವೆಂಕಟೇಶ್ ಪಾಟೀಲ್, ದೇವಸ್ಥಾನದ ಸ್ಥಾಪಕ ಕೃಷ್ಣ ಶೆಟ್ಟಿ, ಟ್ರಸ್ಟಿಗಳಾದ ಸುಂದರ್ ಶೆಟ್ಟಿಗಾರ್, ಅನಿಲ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಕುರ್ಕಾಲ್, ಪ್ರಸನ್ನ ಶೆಟ್ಟಿ ಬೋಳ, ಸುಮಿತ್ ಪಾಟೀಲ್, ಆನಂದ್ ಶೆಟ್ಟಿ ಐಕಳ, ಚಂದ್ರಹಾಸ ಶೆಟ್ಟಿ ಮತ್ತು ಸದಸ್ಯರು ದಿನವಿಡೀ ನಡೆದ ಎಲ್ಲ ಧಾರ್ಮಿಕ ಕಾರ್ಯದಲ್ಲಿ ಶ್ರಮಿಸಿದರು. ಹೊಸಬೆಟ್ಟು ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.